ನಮ್ಮ ಭಾರತದ ರಾಷ್ಟ್ರಪತಿಗಳು. ಕೋವಿಂದ್. ಕೋವಿಂದ್. ಅವರು ಸ್ಟಾರ್ಟಿಂಗ್ ಹೆಸರು ಬೇರೆ ಉಂಟು. ಕೋವಿಂದ್ ಬರ್ತಲ್ಲ. ಸೊ ಪ್ರೆಸಿಡೆಂಟ್ ಮೋದಿ. ನಿಮ್ಮ ಹೆಸರು? ಸಹನಾ. ಸಹನಾ. ಓಕೆ, ಯಾವ ಕಾಲೇಜ್? ತ್ರಿಷಾ. ತ್ರಿಷಾ. ಓಕೆ, ಜಸ್ಟ್ ಒಂದು ಕ್ವಶನ್ ಕೇಳ್ತೀನಿ ನಾನು. ನಮ್ಮದು ಭಾರತದ ರಾಷ್ಟ್ರಪತಿಗಳು ಯಾರು? A few minutes later. ಗೋವಿಂದ್. ಗೋವಿಂದ್. ಕೋವಿಂದ್. ಓಕೆ, ನಮ್ಮ ಭಾರತದ ಪ್ರೆಸಿಡೆಂಟ್? ಸೇಮ್. ನಮ್ಮ ಭಾರತದ ರಾಷ್ಟ್ರಪತಿ ಯಾರು? ರಾಷ್ಟ್ರಪತಿನಾ? ಓಕೆ ಓಕೆ. ಕನ್ಫ್ಯೂಸ್ ಆಗುದುಂಟು. ಆವಡ್ ವಿರಾಟ್ ಕೊಹ್ಲಿನ ಬುಡಿದಿನ ಬುಡ. ಅನುಷ್ಕಾ. ಅನುಷ್ಕಾ. ಓಕೆ, ರಾಷ್ಟ್ರಪತಿ ಗೊತ್ತಿಲ್ಲ, ಅನುಷ್ಕಾ ನಾಯ್ಡು ಗೊತ್ತು. ನಮ್ಮ ಭಾರತದ ರಾಷ್ಟ್ರಪತಿಗಳು ಯಾರು? ರಾಮನಾಥ್. ರಾಮನಾಥ್ ಕೋವಿಂದ್. ರಾಮನಾಥ್ ಕೋವಿಂದ್. ಓಕೆ, ನಮ್ಮ ಭಾರತದ ಪ್ರೆಸಿಡೆಂಟ್ ಯಾರು? ನರೇಂದ್ರ ಮೋದಿ. ನರೇಂದ್ರ ಮೋದಿ. ನರೇಂದ್ರ ಮೋದಿ. ನರೇಂದ್ರ ಮೋದಿ. ಹಾಗಾದ್ರೆ ಭಾರತದ ಪ್ರೈಮ್ ಮಿನಿಸ್ಟರ್ ಯಾರು? इंडिया के प्रेसिडेंट मोदी. मोदी बोल. जनता जॉब चाहती है मैडम. कैसे बोलेंगे? इंडिया का पीएम कौन है फिर? कभी से 5-6 साल पहले से. 6 साल पहले से. ओके, ठीक है. मलपे के लिए भी वही है ना? वो सब हमको नहीं पता. मलपे आज फर्स्ट टाइम आए. रेडी 1 2 3 स्टार्ट. ಟೈಮ್ ಆಯ್ತು. ಸೋತ್ರಿ ಎಂತ ಮಾಡುದು ಈಗ? ಈಗ ಮುರ್ಗ ಆಗ್ಬೇಕು. ಮುರ್ಗ ಆಗ್ಬೇಕು. ನೀವು ಗೊತ್ತಾ ಮುರ್ಗ ಅಂದ್ರೆ ಏನ್ ಗೊತ್ತಾ? ಅಯ್ಯೋ, ಒಳ್ಳೆ ಮಕ್ಕಳು ನೀವಲ್ಲ. ಎಲ್ಲಿ ಊರಲ್ಲಿ ನಿಮ್ದು? ಮಂಡ್ಯದಲ್ಲಿ ಹೀಗೆ ಮಾಡೋದು ನೀವು ದೊಡ್ಡವರಿಗೆ? ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಯಾರು? ಸಿದ್ದರಾಮಯ್ಯ. ಅದು ಮಂಡ್ಯದಲ್ಲಿ. ಉಡುಪಿಗೆ ಯಾರು? ಯಡಿಯೂರಪ್ಪ. ಸರಿನಾ? ಪ್ರಧಾನಮಂತ್ರಿ ಯಾರು ಗೊತ್ತಾ? ನಮ್ಮ ಭಾರತ ಪ್ರಧಾನ. ಅದು ಭಾರತಕ್ಕೆ. ನಮ್ಗೆ ಯಾರು? ನಮಗೂ ಅವರೇ. ಆಯ್ತಾ?